ಪ್ರತಿಯೊಂದು ಭಗವಂತನ ಸಕರ್ಮಾಚರಣೆ ದೇವರನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ದೇವರನ್ನ ಸನ್ನಿಧಾನದ ಒಂದು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆಂದುಕೊಂಡಾಗ ನಮ್ಮ ಮನಸ್ಸಿನ ಸಂಕಲ್ಪಗಳು ಭಗವದ್ಗೀತೆಯನ್ನ ಇಷ್ಟಾರ್ಥಗಳನ್ನು ಮಾತ್ರ ದೇವರ ಎದುರು ನಮ್ಮ ಪ್ರಾರ್ಥನಾ ಮೂಲಕವಾದ ನಿವೇದನೆ ಮಾಡಿಕೊಂಡ ಐದು ವಿಶೇಷವಾದ ಶುಭ ಫಲಗಳನ್ನು ದೇವರನ್ನಂತೆ ಜೀವನ ಅನುಗ್ರಹಿತ ಕೊರಪೇರು ಪಂಪರಂಚಿನ ಶಾಸ್ತ್ರ ವಿಚಾರ ದೇವರ ಒಂದು ದೀನಂಚಿನ ವಿಶ್ವಾಸವು ಫಲದಾಯಕ ಪ್ರತಿಯೊಂದು ಪೂಜೆ ಪುನಸ್ಕಾರಾದಿ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸಪೂರ್ವಕವಾದ ನಮ್ಮ ದೇವರನ್ನ ಸನ್ನಿಧಾನ ಭಕ್ತಿ ಶ್ರದ್ಧಾಪೂರ್ವಕವಾದ ಶ್ರೀ ಸತ್ಯನಾರಾಯಣ ಮಂದಿರ ಭಗವದ್ಗೀತೆಯ ಆಶ್ರಯಗಳು 11ನೇ ವರ್ಷದ ಶ್ರೀ ಗಣಪತಿ ದೇವರ ಆರಾಧನೆ ಪೂರ್ವಭಾವಿಯಾದ ಭಾದ್ರಪದ ಮಾಸ ಶುಕ್ಲ ವರ್ಷದ ತೃತೀಯದ ಬುಧವಾರ ಶುಭ ದಿವಸಗಳು ನಮ್ಮ ಅಪ್ಪೆ ಗೌರಿನಾಮ ಕಲಶ ಪ್ರತಿಷ್ಠಾಪನೆ ಶುಭ ಮುಹೂರ್ತಗಳು 9-12 ಶುಭ ಮುಹೂರ್ತಗಳನ್ನು ನೆರವೇರಿಸಲಾಗುತ್ತದೆ. ಹೌದಾ? ದೀನಂಚಿನ ಮುಹೂರ್ತ ಮನುಷ್ಯ ಮಾತ್ರವಾದ ದೀನಂಚಿನ ಮುಹೂರ್ತಗಳು ಹೌದಾ? ದೀನಂಚಿನ ಮುಹೂರ್ತಗಳು ಆಗುವಂತಹ ಲೋಪ ದೋಷಗಳು ವಿಷಯಗಳಿಗೆ ತನ್ನ ಮಾತ್ರ ದೇವರ ಪರಿಹಾರವನ್ನು ಕೊಟ್ಟು ಏಟ ಅಮೃತಗಳಿಗೆ ದೇವರ ಸೇರಿಸಾದ ಪರಪರಂಚರು ನಮ್ಮ ದೇವರ ಸನ್ನಿಧಾನ ಪ್ರಾರ್ಥನೆ ಆ ಪ್ರಕಾರವಾದ ಕರ್ಮಾಗಳು ನಮ್ಮ ಭಕ್ತಿನಂಚಿನ ಗ್ರಾಮ ದೇವರು ಆ ಸೋಮನಾಥ ದೇವರು ನಮ್ಮ ಮಾತೆಲ್ಲ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುತ್ತದೆ. ನಾನು ಈ ಕ್ಷೇತ್ರದ ನಮ್ಮ ಆರಾಧನೆ ಪರಂಚಿನ ಕೊಂಡಾಡುವ ನಮ್ಮವರು ಸತ್ಯವೇದ ಕೂಡ ಪ್ರಾರ್ಥನೆ ಮಾಡುತ್ತದೆ. ವಿಶೇಷವಾದ ಕ್ಷೇತ್ರದ ವಿರಾಜಮಾನ ಸತ್ಯನಾರಾಯಣ ದೇವರು ಸಪರಿವಾರ ದೇವರು ನಾಗದೇವರ ಪ್ರಾರ್ಥನೆ ಮಾಡುತ್ತದೆ. ಭಕ್ತಿ ಶ್ರದ್ಧಾಪೂರ್ವಕವಾದ ನಮ್ಮ ಕರ್ಮಾನುಗಳು ಸೃಷ್ಟಿಗಾಮಗಳು ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡುತ್ತದೆ. ಕಲಶಗಳು ಆ ಗೌರಿಯಮ್ಮನ ಪ್ರತಿಷ್ಠಾಪನೆ ನೆರವೇರಿಸಲಾಗುವುದು. ದೇವರಿಗೆ ಸರ್ವೋಪಚಾರ ಪೂಜೆ ಮಾಡುತ್ತದೆ. ದೇವರನ್ನ ಪ್ರೀತಿಕರವಾದ ಬೇರೆ ಭಾಷೆ ಕೂಡ ನಮ್ಮ ದೇವರ ನೈವೇದ್ಯವಾದ ಕಾರಣವಾಗುತ್ತದೆ. ಮಹಾಮಂಗಳಾರತಿ ದೇವರ ಸಮರ್ಪಣೆ ಮಾಡುತ್ತದೆ. ದೇವರಿಗೆ ಪ್ರಸನ್ನ ಕಾಲ ಸಂತೋಷ ಪಂಚನ ಸಮಯ. ಈ ಸಮಯದಲ್ಲಿ ನಮ್ಮ ದೇವರ ಸನ್ನಿಧಾನ ಪ್ರಾರ್ಥನೆಗಳನ್ನು
ಕಾಲವಾಗುತ್ತದೆ. ಎಲ್ಲರಿಗೂ ಮುಂಚಿನ ದೇವರನ್ನ ಗಣಪತಿ ದೇವರನ್ನ ಮಂಟಪದ ಪ್ರತಿಷ್ಠಾಪನೆ, ತದಾನಂತರವಾದ ವಿಶೇಷವಾದ ಗಣಪತಿ ದೇವರನ್ನ ಹೋಮ, ತದಾನಂತರವಾದ ಪುರದ ಪೂಜೆ, ನನ್ನ ವಿಶೇಷವಾದ ಬೈಯದ ಸಮಯಕ್ಕೆ ದೇವರಿಗೆ ಮಹಾಪೂಜೆಯ ವೈಭವದ ಶೋಭಾಯಾತ್ರೆ ಕಾರ್ಯಕ್ರಮಗಳ ಆಪನಂಚನ ಮಾತ ಧಾರ್ಮಿಕ ಕಾರ್ಯಕ್ರಮವನ್ನು ದೇವರೇ ನಿರ್ವಿಘ್ನಪೂರ್ವಕವಾಗಿ ನೆರವೇರಿಸಾದುವುದು ದಾಗಿನ ಪಣ್ಣಗ ನಮ್ಮ ದೇವರ ಸನ್ನಿಧಾನದ ಕೇವಲ ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಐದು ಮಾತು ನೆರವೇರಿಸಾದುವುದು ದೇವರ 11ನೇ ವರ್ಷದ ದೇವರನ್ನ ಮಹಾಗಣಪತಿ ದೇವರನ್ನ ಪ್ರತಿಷ್ಠಾಪನೆ, ಆರಾಧನೆ, ತದಾನಂತರವಾದ ಆಪನಂಚನ ಶೋಭಾಯಾತ್ರೆ ಕಾರ್ಯಕ್ರಮವಾದ ಗಣಪತಿ ದೇವರಾಗಿ ನಿರ್ವಿಘ್ನಪೂರ್ವಕವಾಗಿ ನೆರವೇರಿಸಾದುವುದು ವೃತ್ತಿ ವ್ಯವಹಾರಿಕ ಕ್ಷೇತ್ರದ ಮಾತು ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ದೇವರನ್ನು ಕೈಗೊಳ್ಳುವುದು ಜೋಗಿಗೆ ಬಾಲ್ಯ ಮಾತಂటే ವಿದ್ಯಾವೃತ್ತಿ ಶ್ರೀಮಲ ಆಯುಷ್ಯದ ಆರೋಗ್ಯದ ದೇವರನ್ನು ಕೈಗೊಳ್ಳುವುದು ನಮ್ಮ ದೇವರ ಪೂಜೆ ಪುರಸ್ಕಾರಗಳನ್ನು ನೋಡ್ತಾ ಅಂಜರದವರ ಮಾತ ಕಷ್ಟಗಳನ್ನು ಮಾತ ದೇವರ ಪರಿಹಾರವಾಗುತ್ತದೆ. ಈ ಸ್ಥಾಪನ ದೇವರ ನೆರವೇರಿಸಾದ ಪುಣ್ಯಪ್ರದವಾದ ಪ್ರಸಾದ ದೇವರನ್ನು ಕೈಗೊಳ್ಳಿ ನನ್ನ ಎಲ್ಲ ದಿವಸಗಳ ಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತಾಭಿಮಾನಿಗಳು ಬಂದು ಸೇರಿದೆ ಆ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಸುಯೋಗಗಳ ದೇವರನ್ನು ಎದುರಿಸಾದಬಹುದು ಸಮಸ್ತ ಲೋಕ ದೋಷಗಳನ್ನು ಮಾತ್ರ ದೇವರ ಪರಿಹಾರ ಮಾಡಬಹುದು. ನನ್ನ ಲೋಕಗಳ ಕೂಡ ಈ ಕ್ಷೇತ್ರಗಳು ಆಪನಂಚನ ಮಾತ ಧಾರ್ಮಿಕ ಚಿಂತನೆ ಭಗವಂತನ ಸುಧರ್ಮಾಚರಣೆ ಮಾತ್ರ ದೇವರು ಕೊಡಲಾದ ನೆರವೇರಿಸಾದಬಹುದು. ನನ್ನ ಲೋಕಗಳ ಕೂಡ ಮಾತಗಳ ಕೂಡ ಐಕ್ಯ ಮತ್ತು ಒಗ್ಗಟ್ಟಾಗಿದ್ದು ಸೇವನ ಮಂಚನ ಯೋಗ ಭಾಗ್ಯ ದೇವರ ದೇವರ ನಿರ್ವಿಘ್ನಪೂರ್ವಕವಾದ ನೆರವೇರಿಸಾದುಕೊಂಡು ಪಡೆದ ಸಮಸ್ಯೆಗಳ ಭಕ್ತಿಪೂರ್ವಕವಾದ ನಾವು ಬುದ್ಧಿ ಶ್ರೇಯ ಬಲ ಆಯುಷ್ಯ ತೇಜ ಆರೋಗ್ಯ ದೇಹಿಮೆ ಪರಮೇಶ್ವರಿ ಶ್ರೀ ಗೌರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಪ್ರದಕ್ಷಿಣಂ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. गंगा
ಕಣ್ಣ ತುಂಬ ಗಣಪತಿಯ ರೂಪ, ಬಾಧೆಗಳ ಹರಿಸೋ ಶುಭ ರೂಪ. ಕಣ್ಣ ತುಂಬ ಗಣಪತಿಯ ರೂಪ, ಬಾಧೆಗಳ ಹರಿಸೋ ಶುಭ ರೂಪ. ತೊಟ್ಟಿರುವ ಕಾರ್ಯದಲ್ಲಿ ವಿಘ್ನಗಳು ಬಂದರೆ ವಿಘ್ನೇಶನೇ ನನಗೆ ದಾರಿದೀಪ. ಕಣ್ಣ ತುಂಬ ಗಣಪತಿಯ ರೂಪ, ರೂಪ. ಪಾಶಾಂಕುಶ ಧರಿಸಿರುವ ಪುಣ್ಯಮೂರ್ತಿ, ಹಾಡಿಲಂಬೋದರ ಪಂಚಹಸ್ತ ದಿವ್ಯ ಕೀರ್ತಿ. ಪಾಶಾಂಕುಶ ಧರಿಸಿರುವ ಪುಣ್ಯಮೂರ್ತಿ, ಹಾಡಿಲಂಬೋದರ ಪಂಚಹಸ್ತ ದಿವ್ಯ ಕೀರ್ತಿ. ಸಿದ್ಧಿ ಬುದ್ಧಿಗಳ ಅಣಿಮಾದಿಗಳ ಸತ್ಯನಾರಾಯಣ ದೇವರನ್ನ ಸನ್ನಿಧಾನಡು ಒಂಜಿ ಪ್ರಶ್ನಾರೂಢ ಪ್ರಕಾರವಾದ ಕೆಣ್ಣಿ ಪ್ರಕಾರವಾದ ಪ್ರತಿ ವರ್ಷದಲ್ಲೂ ಕೂಡ ಕಿಂಚುತ ಸೇವೆ ಮೂಲಕವಾದ ಗಣಪತಿ ದೇವರನ್ನ ಗಣಪತಿ ದೇವರನ್ನ ಮಾಡಿಕೊಂಡು ಪ್ರತಿಷ್ಠಾಪನೆ ಮಲ್ತೊಂದು ಆ ಮಹಾಗಣದೇವರ ಭಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನಿತರ ಶೋಭಾಯಾತ್ರೆ ಮೂಲಕವಾದ ಕಾರ್ಯಕ್ರಮ ಮಲ್ಪಡೋದು ನಮಗೆ ಜ್ಯೋತಿಷಂ ಶಾಸ್ತ್ರ ನಮ್ಮ ಪ್ರತ್ಯಕ್ಷ ದರ್ಶನ ಪಡ್ತೇವೆ. ಆ ಮೂಲಕವಾದ ಮಾಡಿಕೊಂಡು ಕಾಣದ ಪುರ್ತಕ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರ ದೇವರ ಪೂಜೆ, ಸರಶುದ್ಧೀಕರಣ, ತದಾನಂತರ ಜಪಣ್ಣಾಗ 9 ಗಂಟೆ 12 ನಿಮಿಷದ ಶುಭ ಸುಮುಹೂರ್ತದ ಮಾಡಿಕೊಂಡು ಪ್ರತಿಷ್ಠಾ ಮಹೋತ್ಸವ ಕೂಡ ಮಲ್ಪುವ. ಆ ಗಳಿಗೆಡೆ ದಾಯಪಣ್ಣನಗ ದೇವರ ಕುರುಳಿಂಚಿನ ಸಮಯ ಪೊರ್ತು ಓಲಜ್ಜಿ ದಾಯಪಣ್ಣನಗ ಒವೇ ಪೊರ್ತುಡು ನಮ್ಮ ಜನಮಾತ ಸೇರ್ನೇಕ ಬೋಡಾದ ಮಾಡ್ತು ಸಮಯ ನಿಗದಿ ಮಲ್ಪುಣೆ ಪಣದ ಐಕೊಂಪುಣೆ ಒವೇ ಥರದ ಒಂಜಿ ವಿಷಯಗಳಿತ್ರ ಕೂಡ ಐನ ಅಮೃತನ ಸೇಸಾಕುವ ಶಕ್ತಿ ಪುಣ ವಿಘ್ನ ನಿವಾರಕ ಐಕೊಂಪುಣೆ ವಿಘ್ನ ನಿವಾರಕ ವಿಘ್ನೇಶ್ವರ ದೇವರ ಅಂತ ಪಣದೆ ಅಂಚದವರ ಐಕೆ ಪಂಪುಣೆ ಗೋಧೋಲಿ ಲಗ್ನ ಪಡ್ತಾರೆ ಪಂಡಾಣಗ ಪೆತ್ತ ಉಳಾಯ ಪೊಗ್ಗುನ ಸಮಯ ಐಕೊಂಜಿ ಸಮಯ ಕೊರ್ಲೆ ಐಕೊಂಜಿ ಮುಹೂರ್ತ ಕೊರ್ಲೆ ಪಣ್ಣ ಉಂಡ ಇಜ್ಜಿ ಅವು ಏಪ ಉಳಾಯ ಪೊಗ್ಗುಂಡು ಅವೇ ಸಮಯ ಅಂಚದವರ ಭಗವಂತರ ಸಂಧಾನೋಡು ಸಮಯ ನಮ್ಮ ಮಾತಲ್ಲೂ ಕೂಡ ಸೇರೋದು ಸಮಯೋಡು ಒಂಜಿ 8 ಗಳಿಗೆ ನಮ್ಮ ತೂದು ನಮ್ಮ ನಿರ್ಣಯ ಮಲ್ತಂದ್ರೆ ಆ ಸಮಯ ಮಾಡ್ತು ಆ ಪ್ರತಿಷ್ಠಾಪನೆ ಮಹೋತ್ಸವ ಮಲ್ಪುಣ ಸಮಯೋಡು ವಿಷಯಗಳಿತ್ತನೂ ಕೂಡ ಇದು ಅಮೃತ ಸೇಸ ಹಾಕುದು ಒವೇ ಥರದ ಒಂಜಿ ಈ ಆಪಣಿತ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ವೈಭವದ ಶೋಭಯಾತ್ರೆ, ಭಜನಾ ಕಾರ್ಯಕ್ರಮ ಮಾತೆಲ್ಲ ಕೂಡ ದೇವರ ಸಂಧಾನ ಜಪಣ್ಣನಗ ಇತ್ಯಾದಿ ಮಾತ ದೇವರ ಸಂಧಾನೋಡು ಮೊದಲು ದಿನವಿಘ್ನ ಪೂರಕವಾದೆ ನಮ್ಮ ಮಾತೆಲ್ಲ ಕೂಡ ಆಶೀರ್ವಾದ ಮೂಲಕವಾದೆ ನಡಪಡಾದ ಕುರುಡು ಪಣ ದೇವರ ಪ್ರಾರ್ಥನೆ. ಶ್ರೀ ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಅಣಿಮಾದಿಗಳ ವರಿಸಿದಂಥ ಗಣಪ ನಮಗೆ ಎಂದು ಸ್ಫೂರ್ತಿ ಕಣ್ಣ ತುಂಬ ಗಣಪತಿಯ ಆರೂಪ.
ದಾಲನಾಡು ವಿಶೇಷವಾದಂಥ ಏನು ಒಪ್ಪೈದ ಮಂತಂದುಲ್ಲಾರೆ ಈ ಸಮಯ ನಮ್ಮ ತೊಟ್ಟು ಐನೆ ದಾಲನ ನಮ್ಮ ತಪ್ಪು ಹುಕ್ಕುಗಳು ಉಪ್ಪು ಐದು ಮಾತ್ರ ದೇವರೇ ಕ್ಷಮೆ ಮಲ್ಪಾದ ಕೊಡ್ದು ದೇವತಾ ಪ್ರಸಾದನು ಸಮಸ್ತೆಲ್ಲ ದೇವರು ನಲ್ಲಾದ ಕೂಡ ದೇವರು ಒದಗಾದ ಕೊತ್ತು ಶಕ್ತಿ ಈ ಸಲುತ್ತಾ ಸತ್ಯನಾರಾಯಣ ದೇವರ ಭಗವಾನ್ ಸಂಧನಡು ದೇವರ ಬೊರ್ಲದ ಪ್ರಸಾದ ಮಾತೆಲ್ಲ ಕೂಡ ದೇವರ ಅನುಗ್ರಹಿಸಿಕೊಂಡು ದೇವರ ರೂಪ ಅಷ್ಟಸಿದ್ಧಿಗಳ ಮಳೆಗರೆವ ಇಷ್ಟ ಜನ ಹೃದಯಾಂತರವರ್ತಿ ಮಂಗಳ ಕಾರ್ಯದಲ್ಲಿ ವಿಜಯ ನೀಡುವ ಮಂಗಳಾಂಗ ಕಾರುಣ್ಯ महालक्ष्मी नमः महामायायै नमः योगनिद्राय नमः जन्निकायै नमः नगाय नमः नवाय नमः पीताम्बरधारिण्यै नमः दिव्यं पुराणस्वरूपानुष्पदाय लोकमात्रैर्नदीपापहारिण्यै नमः पुरासपूजात्रे महालक्ष्मी नमः महादेवे च विद्महे विष्णुमते ज्योतिषु देवानां सर्वं प्रभाकरो महातेजः दीपो योमदृश्यताम् निवेद्यामि स्वाहा कारुण्यमूर्ति
ಕರುಣಾಳು ಸ್ವಾಮಿ ಗಣೇಶ ಮಹಾಸ್ವಾಮಿ. ಕಾಯೋ ಕರುಣಾಳು ಸ್ವಾಮಿ ಗಣೇಶ ಮಹಾಸ್ವಾಮಿ. ಸದಾ ಸುಖ ತರೋ ಆನಂದ ನಿಲಯ ಸದಾ ಸುಖ. ಗಣಪತಿ ಪೂಜೆಯ ಅಂತ್ಯದಲ್ಲಿ ಕೇಳುವ ಕಥೆಯೇ ಈ ಹಾಡು. ಚಂದ್ರ ದರ್ಶನ ದೋಷವನು ನೀಗಿಸು ಕಥೆಯೇ ಈ ಹಾಡು. ಗಣಪತಿ ಪೂಜೆಯ ಅಂತ್ಯದಲ್ಲಿ ಕೇಳುವ ಕಥೆಯೇ ಈ ಹಾಡು. ಚಂದ್ರ ದರ್ಶನ ದೋಷವನು ನೀಗಿಸು ಕಥೆಯೇ ಈ ಹಾಡು. ಮೂಷಿಕ ವಾಹನ ಬರುತ್ತಿರೆ ಒಮ್ಮೆ ಸರ್ಪವು ಬಂದಿತು ಎದುರಲ್ಲಿ. ಅಂಜಿದ ಸುಂಡಿಲಿ ಓಡಲು ಗಣಪತಿ ಬಿದ್ದನು ಕೆಳಗೆ ಮಣ್ಣಲ್ಲಿ. ಮೂಷಿಕ ವಾಹನ ಬರುತ್ತಿರೆ ಒಮ್ಮೆ ಸರ್ಪವು ಬಂದಿತು ಎದುರಲ್ಲಿ. ಅಂಜಿದ ಸುಂಡಿಲಿ ಓಡಲು ಗಣಪತಿ ಬಿದ್ದನು ಕೆಳಗೆ ಮಣ್ಣಲ್ಲಿ. ಪರಿಹಾಸದಲ್ಲಿ ನಗುತ್ತಿರೆ ಚಂದ್ರನು ಗಣಪತಿ ನೀಡಿದ ಶಾಪವನು. ಭಾದ್ರಪದ ಶುಕ್ಲದ ಚೌತಿಯ ದಿನವು ಚಂದ್ರನ ದರ್ಶನ ಸಲ್ಲದು ಎಂದನು. ಸೂರ್ಯನ ಜಪಿಸಿ ಸತ್ರಾಜಿತನು ಗಡಿಸಿದ ಶಮಂತಕ ಮಣಿಯನು. ಭಕ್ತಿಲಿ ಮಣಿಯನು ಪೂಜಿಸಿ ನಿತ್ಯವು ಕರೆಯಿತು ಹೊನ್ನಿನ ಮಳೆಯನ್ನು. ಸೂರ್ಯನ ಜಪಿಸಿ ಸತ್ರಾಜಿತನು ಗಡಿಸಿದ ಶಮಂತಕ ಮಣಿಯನು. ಭಕ್ತಿಲಿ ಮಣಿಯನು ಪೂಜಿಸಿ ನಿತ್ಯವು ಕರೆಯಿತು ಹೊನ್ನಿನ ಮಳೆಯನ್ನು. ಕೃಷ್ಣನ ಕಣ್ಣನು ತಪ್ಪಿಸೆ ಮಣಿಯನು ಇತ್ತನು ಸೋದರ ಪ್ರಸೇನಗೆ. ಮಣಿಯನು ಧರಿಸಿ ಪ್ರಸೇನ ಹೊರಟನು ಬೇಟೆಯಾಡಲು ಕಾನನಕ್ಕೆ. ಪ್ರಸೇನ ಬರುತ್ತಿರೆ ಕಾಡಿನಲ್ಲಿ ಸಿಂಹವು ಕೊಂದಿತು ಅವನನ್ನು. ಜಾಂಬವಂತ ಎನ್ನುವ ಕರಡಿಯು ನಂತರ ಕೊಂದಿತು ಸಿಂಹವನು. ಪ್ರಸೇನ ಬರುತ್ತಿರೆ ಕಾಡಿನಲ್ಲಿ ಸಿಂಹವು ಕೊಂದಿತು ಅವನನ್ನು. ಜಾಂಬವಂತ ಎನ್ನುವ ಕರಡಿಯು ನಂತರ ಕೊಂದಿತು ಸಿಂಹವನು. ಮಣಿಯನು ಒಯ್ದು ಕರಡಿಯು ಗುಹೆಯಲ್ಲಿ ಕಟ್ಟಿತು ಅದನ್ನು ತೊಟ್ಟಿಲಿಗೆ. ಪ್ರಸೇನನನ್ನು ಕೊಂದು ಮಣಿಯನು ಕದ್ದ ಅಪವಾದ ಕೃಷ್ಣನಿಗೆ. ತನಗೆ ಬಂದ ಕಳಂಕ ನೀಗಲು ಕೃಷ್ಣನು ಹೊರಟನು ಕಾಡಿಗೆ. ಕರಡಿಯ ಹೆಜ್ಜೆಯ ಗುರುತನು ಕಿಡಿದು ಕೃಷ್ಣ ಹೊರಟನು ಗುಹೆಯೊಳಗೆ. ಜಾಂಬವಂತಗೂ ಕೃಷ್ಣಗೂ ನಡೆಯಿತು ಘೋರ ಯುದ್ಧವು ಗುಹೆಯೊಳಗೆ. ಜಾಂಬವಂತಗೂ ಕೃಷ್ಣಗೂ ನಡೆಯಿತು ಘೋರ ಯುದ್ಧವು ಗುಹೆಯೊಳಗೆ. ಜಾಂಬವಂತನು ಸೋತು ಮಣಿಯನು ಮಗಳನ್ನು ಕೊಟ್ಟನು ಕೃಷ್ಣನಿಗೆ. ಸೋತು ಮಣಿಯನು ಮಗಳನ್ನು ಕೊಟ್ಟನು ಕೃಷ್ಣನಿಗೆ. ಭಾದ್ರಪದ
ಶುಕ್ಲ ಚೌತಿ ದಿನದ ಚಂದ್ರ ದರ್ಶನದ ದೋಷವಿದು. ಗಣಪತಿಯನ್ನು ಪೂಜಿಸಿದಾಗ ಅಪವಾದವು ಪರಿಹಾರವು. ನಾರದ ನುಡಿದ ಮಾತನು ಕೇಳಿ ಕೃಷ್ಣ ಪೂಜಿಸಿದ ಗಣಪತಿಯ ಕಥೆಯನ್ನು ಕೇಳಿದ ಎಲ್ಲರಿಗೂ ಗಣಪತಿ ನೀಡಲಿ ನೆಮ್ಮದಿಯ. ಗಣಪತಿ ಪೂಜೆಯ ಅಂತ್ಯದಲ್ಲಿ ಕೇಳುವ ಕಥೆಯೇ ಈ ಹಾಡು. ಚಂದ್ರ ದರ್ಶನ ದೋಷವನು ನೀಗಿಸು ಕಥೆಯೇ ಈ ಹಾಡು.